ಬೈಕ್ಗಳಲ್ಲಿ ಬಂದು ಚಿನ್ನದ ಸರಗಳ್ಳತನ ಮಾಡುವ ಪ್ರಕರಣ ನಡುವೆ ಇದೀಗ ಮೊಬೈಲ್ ಕಳ್ಳತನದ ಪ್ರಕರಣಗಳು ದಾಖಲಾಗುತ್ತಿದ್ದು ಮಹಿಳೆಯೊಬ್ಬರಿಂದ ಬೈಕ್ನಲ್ಲಿ ಬಂದ ಕಳ್ಳರು ಮೊಬೈಲ್ ಎಳೆದುಕೊಳ್ಳುತ್ತಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಈ ಘಟನೆ ನಡೆದದ್ದು ದೆಹಲಿಯ ಶಾಲಿಮಾರ್ ಬಾಗ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಇದು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಬೈಕ್ನಲ್ಲಿ ಬಂದ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಬೈಕ್ ಓಡಿಸುತ್ತಿದ್ದು ಹಿಂದೆ ಕುಳಿತಿರುವ ಮತ್ತೊಬ್ಬ ವ್ಯಕ್ತಿ ಮಹಿಳೆಯೊಬ್ಬರಿಂದ ಮೊಬೈಲ್ ಕಿತ್ತುಕೊಳ್ಳಲು ಪ್ರಯತ್ನಿಸಿದ್ದಾರೆ. ಆದರೆ ಮಹಿಳೆ ಮಾತ್ರ ಮೊಬೈಲ್ ಬಿಡದ ಕಾರಣ ಮಹಿಳೆಯನ್ನು ಹಿಡಿದು ಎಳೆದುಕೊಂಡು ಹೋಗುತ್ತಿರುವುದನ್ನು ಈ ಒಂದು ದೃಶ್ಯಾವಳಿಗಳಲ್ಲಿ ಕಾಣಬಹುದು. ಆ ಬಳಿಕ ಒನ್ ವೇಯಲ್ಲಿ ನುಗ್ಗಿದ ದುಷ್ಕರ್ಮಿಗಳು ಮಹಿಳೆಯನ್ನು ರಸ್ತೆಯ ಮಧ್ಯೆ ಬಿಸಾಡಿ ಹೋಗ್ತಾರೆ. ಆಗ ಬಿದ್ದಿರುವ ಮಹಿಳೆಯನ್ನು ಕಂಡ ಸಾರ್ವಜನಿಕರು ಆಕೆಯ ಸಹಾಯಕ್ಕೆ ಬಂದು ರಸ್ತೆ ಮಧ್ಯದಿಂದ ಬದಿಗೆ ಕರೆದುಕೊಂಡು ಹೋಗುತ್ತಿರುವುದನ್ನು ಈ ದೃಶ್ಯಗಳಲ್ಲಿ ನಾವು ಕಾಣಬಹುದಾಗಿದೆ. ಇಂತಹ ಒಂದು ಸರಗಳ್ಳತನದ ಜೊತೆಗೆ ಇದೊಂದು ಮೊಬೈಲ್ ಕಳ್ಳತನ ಈ ರೀತಿಯಾಗಿರುವುದು ಬಹಳಷ್ಟು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ.